ನೆಕ್ಸ್ಟ್ ಡೇ ಏನ ಜೋಕಲ್ತಿಲಿ ಹಾಯ್ ಅಲ್ಬ್ಲೆ ಅದೇ ಎನ್ನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಬರೆಯೊಂದಿಲ್ಲ ಬರಲ್ಲ ಮಗ ಪೆರಂಗಾಯ್ದ ಕುಡಿತ ಕಷಾಯಿಗೆ ಬೇಗ ಹೋಗ್ಬೇಕಾ ಚಾಕಿ ಬೂಡ ಸರ್ಪ್ರೈಸ್ ಒಬ್ಬೊಬ್ಬ ಒಂದು ಮಿತ್ತು ಪುರ ರೇಖ ಮಿತ್ತಾದ ಪುರ ಕಿಸ್ಕೋರ್ಪಿನಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎಂಚಲ ಮಾತಿರಲ್ಲ ಶಾಕ್ ಅವೇ ಗಾಯ್ಸ್ ಹೆಂಗೆ ಗೊತ್ತಿಲ್ಲ ಮಸ್ತ್ ನಾ ಮಿಸ್ ಮಾಡಿದೆ ನಮ್ಮ ವ್ಲಾಗ್ನ ಐಕಿಂದ ಏನು ಬೇರೆ ಆಗ್ತದಲ್ಲಿ ಈಜಿಗೆ ನಮ್ಮ ನಾವು ಪೋತಿನ ಜಾಬ್ ಕ್ಯಾನ್ಸಲ್ ಆಂಡು ಸೊ ಅಂಚದು ಎಂಗೆ ಬೇರೆ ಆಗ್ತಾ ಜಸ್ಟ್ ಇದು ರೀಚ್ ಆಯ್ನಿ ನಾನು ಗುರುವಾರ ಬಿದ್ದಾಡ್ದೆ ನಾ ಈವ್ನಿಂಗ್ ಇತ್ತೆ ಬತ್ತೆ ರೀಚ್ ಆಯ್ನಿ ಇದು ಗಂಟೆ ಆಲ್ಮೋಸ್ಟ್ ಏತಾಂಡ ಪುರ 11 ಗಂಟೆ 11 ಆಂಡು ರೀಚ್ ಆನಾಗ ಅವೇ ಮಸ್ತ್ ಲೇಟ್ ಆಂಡು ಆ್ಯಕ್ಚುಲಿ ಎಂಗೆ ಎಡಮರೆ ಗಂಚ ರೀಚ್ ಆವಡ ಇತ್ತು ಉಡುಪಿಗೆ ಬಟ್ ಚೂರು ಟ್ರೈನ್ ಡಿಲೇ ಆಂಡು ಅಂಚ ಇದು ಏನು ಬಿಡಿದು ಏನು ಬತ್ಪಿ ಲೆಕ್ಕ ಕೊಡುವುದಿಲ್ಲ ಇದು ಸ್ಪೆಷಲ್ ಮಾಡಿದ್ರು ಬಂದು ಇಲ್ಲ ಗೈಸ್ ನಮ್ಮ ಚಿಕನ್ ತಂದೂರಿ ಮಾಡಿದೆ ಚಿಕನ್ ತಂದೂರಿ ಪೊಯ್ ಹಾಂ ಅದೇ ಮಾಮಿಲ ಮರ್ಮಲ್ಲ ಒಣಸಂಡ್ರ ಬಿದ್ದಿರುತ್ತೆ ಅಂದ ಪಿಕ್ಚರ್ ಒಳ್ಳೆ ಹೋದಿ 2 ಜನ ಚಲೋ ಗಾಯಿಸಿದ್ದೆ 2 ಒಂದು ನನಗೆ ಬಕ ಸಿಕ್ಕು ಜೋಗ್ಲಿಂದ ಜಪ್ಪ ಜೋಗ ಜೈದಿರಿ ಜೋಗ್ಲಿಂದ ಜಪ್ಪ ನಿಗೆ ಗಾಯ್ಸ್ ತಿಂಗಳು ಒಣಸಾಂಡು ನಾನು ಚೆಪ್ಪನು ಇದು ತುಯ್ಯ ನಾನು ಜೋಗ್ಲಿಂದ ಜಪ್ಪ ನಿಗೆ ನಾನು ಎಲ್ಲ ಕಾಣುತ್ತು ಕಾಣ ರಿಯಾಕ್ಷನ್ ಚೊಪ್ಪುಂಡು ಜೋಗ್ಲ ಕವರ್ ಚೇಂಜ್ ಮಾಡ್ತೀನಿ ಗಾಯ್ಸ್ ಮಸ್ತ್ ಸಮಯ ಅಂತ ಕವರ್ ಚೇಂಜ್ ಮಾಡ್ತೀನಿ ಇರುತ್ತೆ The next day. Hello guys, welcome back to a new vlog. In the next day, ಕೋಡೆ ಅರ್ಧ vlog ಮಾಡಿದೆ ನನಗೆ ಗೊತ್ತು ಆಲ್ರೆಡಿ ತೀಯರ್ನಿಗಳು ನೆಕ್ಸ್ಟ್ ಡೇ ಏನ ಜೋಕಲ್ತಿಲಿ ಹಾಯ್ ಅಲ್ಬ್ಲೆ ಹಾಯ್ ಹಾಯ್ ಏನ ಜೋಕಲ್ ಬನ್ಲೆ ಕೋಡೆ ನೀವು ತುಯ್ಯಾರು ನಿದ್ರೆ ಇರ್ತೇನೆ ಜೋಕಲಿಗೆ ಇನಿ ಹಾಂ ಒಬ್ಬ ಹಾಯ್ ಹಾಯ್ ಆನ್ ಯಾವ ಆನ್ ಕೋಡೆ ಜತಿದ್ದೀರ ನಡುರಾತ್ರಿ ಹಾಕಿದ ತೂದು ಏನೋ ತೂಯಿತ್ತಲು 6 ಏನೋ ತೂದು ಬಕ್ಕ ಪಪ್ಪಾ ಪಪ್ಪಾ ಬೊಬ್ಬೆ ಕಾಣ್ಲಕ್ಕ ನಾನು ಚಾ ಮಲ್ತಿದ್ದೆ ಬರೋನಿತ್ತೆ ಅದ ಬೊಬ್ಬೆ ಮೊಲ್ಲ ಪಪ್ಪಾ ಬಂದು ಏನೋ ಮಸ್ತ್ ಮಿಸ್ ಮಾಡ್ದೋಲ್ಗೆ ಯಾರು ಅಂಚನ ಆಗಿಲ್ಲ ಎಣ್ಣೆನ ಬುಲ್ದೊಂತೋಲು ಪಾಪ ಒಂದು ಸರ್ಪ್ರೈಸ್ ಎಂಟ್ರಿ ಆಂಡೆನ್ನ ಸೊ ಒಂದೇ ಚಲೋ ಕತ್ತಿದ್ದೆ ಪೂರ ಇನ್ನು ಸ್ಪೆಷಲ್ ನಮಗೆ ಪರೋಟಲ ಬಕ್ಕ ಏನೋ ಕುರ್ಮ ಏನೋ ಮಲ್ದೋರು ಕ್ಯಾರೆಟ್ ಜ್ಯೂಸ್ ಮಲ್ದೋರು ಚಲೋ ತಾವೇನು ತಿಂದು ಪರ್ದು ಬಗ್ಗೆ ಹೆಂಗೆ ಮಂಚ ಬರಂಡು ಒಂದು ಗಡ್ಡ ಟ್ರಿಮ್ ಮಾಡ್ತಿದ್ದೆ ಅಂತ ಕಿಚನ್ಲಾಗೆ ಇಪ್ಪೋಡು ಮರಲಾಗಾದ ನಿಂಗೆ 2-3 ದಿನ ಟ್ರಾವೆಲ್ ಮಾಡ್ತಿದ್ದೆ ಚಲೋ ಗೈಸ್ ಅದೇ ಎನ್ನ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಬರೆಯೊಂದಿಲ್ಲ ಬರಲ್ಲ ಮಗ ಬಾರಿ ಇದೆಲ್ಲ ಹೋಮ್ವರ್ಕ್ ಕೊಡ್ತೀವಿ ಟೀಚರ್ ಭಾರಿ ಬಿಸಿ ಇತ್ತೆ ಬರೀ ಬಿನೆಟ್ ಅಲ್ಲಿ ನಾದ ಬರೀ ಮಗ ಅವು ಅಲ್ಪ ತೆತ್ತಿ ಊರ್ದುಲಿ ಒಯ್ತೈತಿ ಮಗ ಅವು ಒಯ್ತೈತಿ ಅವು ಮೊಲಗಿ ಹೊರಣ್ಣೆ ಇನ್ನು ದಕ್ಕಿನ ಉಂಟು ದಕ್ಕಿಯದ ಪೆನ್ಸಿಲ್ ದಕ್ಕಿಯದ ಮೊನ್ನೆ ಚರ್ಬಿ ಜೋರು ಉಂಟು ಪೆನ್ಸಿಲ್ ಬರ್ ತಗದೋಲು ಹೊರಟ ತಿಂಗಾನೆ ಮಗ ಹೊರಟ ತಿಂಗಾನೆ ಅಪ್ಪ ಹೊರಟ ತಿಂಗಾನೆ ಕೊಲ್ಲೆ ಇದು ಇಂಚ ಕುಳ್ಳ ಪಪ್ಪ ನೋಡ್ರಿ ಪಪ್ಪ ಏನು ನಿಂಬಿನಿ ಮಗ ಪಪ್ಪ ಏನು ನಿಂಬಿನಿ ಇಂಚ ಕುಳ್ಳ ತಿಂಗಾನೆ ಅದೇ ಪರೋಟದ ಕ್ಯಾರೆಟ್ ಜ್ಯೂಸ್ ಮೇಡಮ್ ಫುಲ್ ಬಿಸಿ ಹಿಂಗಲ್ಲ ಲೇಟ್ ಅಣ್ಣ ಗಂಟೆ ಆದ್ರೆ ಬತ್ತಾಣ ಗಾಯ್ಸ್ ಲೇಟ್ ಅಣ್ಣ ನಮ್ಮ ಬ್ರೇಕ್ಫಾಸ್ಟಿಗೆ ಗಾಯ್ಸ್ ಮರಣಿ ಹುಷಾರಿಜ್ಜಿ ಇಂಕ ಪಂಜಿ ಹಾಳಾದ ಫುಲ್ಲು ಜ್ವರ ಜೋರು ಕೋಡೆ ಮುಟ್ಟ ಇತ್ತಂಡು ಕೋಡೆ ಮುಟ್ಟ ಆ್ಯಕ್ಚುಲಿ ಅನ್ನೊಂದು ಕೋಡೆ ಮುಟ್ಟ ಇತ್ತಂಡು ಇತ್ತ ಐಕ್ ಏನಪ್ಪೆ ಹಿಂಗೊಂಜಿ ಕಷಾಯ ಮಲ್ದೇರು ಹೋಯ್ತ ಕಷಾಯಿಗೆ ಏನು ಗಮ್ಮಡ ಬಲಿ ಇಲ್ಲ ಗೈಸ್ ಕಷಾಯ ಪಾಡ್ತೀರ ಮೂಲಮ್ಮ ಬಟ್ಟಲ್ಲಿ ಬೆಚ್ಚೊಂಡೊಂದು ಹೋಯ್ತ ಕಷಾಯ ಮಾವು ಪೆರಂಗಾಯ್ದ ಕುಡಿತ ಕಷಾಯಿಗೆ ಇನ್ನು ಬಜ್ಜಿ ಸಮಾಜದ ಐಕೋಸ್ಕರ ಮಲ್ದಿನ ಗ್ಯಾಸ್ ಈಗ ನನಗೆ ಕೂದಲು ತೆಗಿಲಿಕ್ಕೆ ಹೋಗ್ಲಿಕ್ಕಿದೆ ಹಾಗೆ ನನ್ನ ಗಡ್ಡ ಸೆಟ್ಟಿಂಗ್ ಮಾಡಲಿಕ್ಕಿದೆ
ಆದರೆ ನನ್ನ ಮಗಳಿಗೆ ಈಗ ಅಪೂರ್ವ ಹೇಳಿದ್ದು ಕನ್ನಡದಲ್ಲಿ ನೀವು ಹೋಗಿ ಬನ್ನಿ ಅಂತೇಳಿ, ಅವಳಿಗೆಲ್ಲ ಅರ್ಥ ಆಗ್ತದೆ ಈಗ. ರಪ್ಪ ಬಂದು ನನಗೆ ಹಿಡ್ಕೊಂಡಿದ್ದಾಳೆ. ಆ ಬೇಗ ಹೋಗ್ಬೇಕಾ? ಅವಳಿಗೆಲ್ಲ ಈಗ ಅರ್ಥ ಆಗ್ತದೆ ಅವಳಿಗೆ. ನಾನು ಇಂಗ್ಲೀಷ್ ಮಾತಾಡಿಯಾ? ಫ್ರಮ್ ನೌ ಆನ್ ವಿ ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್, ಓಕೆ? ಬಾಬಾ Baba, I'm going to have a haircut, okay? I'm going to have a haircut. Okay, Papa. Bye-bye. Okay? No, Oh, Papa, no. Apa ayak mag Papa kanto no. Apa ayak maga. Nanji pucca da pucca. Nanji pucca da bari malla priye. ಬಾರಿ ಪುಚ್ಚನ ಗೊಬ್ಬನು ಪುಚ್ಚದೊಟ್ಟು ಇಡೀ ದಿನ ಪುಚ್ಚದೊಟ್ಟೆ ಗೊಬ್ಬನಪ್ಪ ನಾನು. ಚಲೋ ಗೈಸ್, ನಾನೀಗ ಹೋಗಿ ಬರ್ತೆ ಆಯ್ತಾ? ಹೇರ್ ಕಟ್ ಮಾಡಿ ಬರ್ತೇನಾ? ಯಾಕೆ ಬೇಡ? ಹೇರ್ ಕಟ್ ಬೇಕು ಪಪ್ಪನಿಗೆ. ಆಯ್ 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 ಚಲೋ ಗಾಯ್ಸ್, ಶೇಪ್ ಒಂಚೂರು ರೀಶೇಪ್ ಮಾಡಿ ಬರ್ಕ. ಚಲೋ ಅಲ್ಲೇ ಇನ್ನು ಹಯಾಬುಜ ಮೂನುಂಡು ಪೂರ ಏನದೇ ರೇಂಗೋಣ ಪೂರ ಅಲ್ಲೇ ಗಾಯ್ಸ್. ಯಾರು ಇಲ್ಲ ಬತ್ತೆ ನಾ ಜೋಗುಲು ಕಾತುಗಳು ತಿಂತುಲೆ. ಚಾಕಿ ಬೋಡ ಕುಜಲ್ ಕಟ್ ಮಾಡ್ತೀನಿ ಮಗ. ಕುಜಲ್ ಕಟ್ಟಾಣಿ ಪಪ್ಪನ ಶೋಕಾಂಡಿ ಶೋಕಾಣಿ ಮಗ. ತೀರ ಚಾಕಿನೇ ಬೋಡಿಗೆ ಇದ್ರೆ ಚಾಕಿ ಬೋಡಿ ಮಗ. ಚಾಕಿಜ್ಜಿ ಪಪ್ಪ ಕಂದಿದ್ದೀರಿ ಚಾಕಿ. ಅಯ್ಯಯ್ಯ ಚಾಕಿಜ್ಜಿ ಮಗ. ಚಾಕಿಜ್ಜಿ ಚಾಕಿಜ್ಜಿ ಚಾಕಿಜ್ಜಿ. ಓಹ್ 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 ಬೋಲ್ತಾನೆ പോയി നീ പണ്ട് ചാക്കാന്നിരുന്നു പണ്ട് പോലെ. ഗൈസ് എന്നാ ഹെയർ കട്ടിങ് പ്രാത് ബത്തി ഞാൻ എന്ന മകല് റപ്പ ബൽത്തം ബത്തത് പപ്പ ചോക്കി 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 പണന്നുള്ളൂ ഞാൻ കന്നിജ്ജ. इस सज्जन को क्या तकलीफ है भाई? ಚಾಕಿ ಕಂದಿಜ್ಜಿಯ ಬಾಬಗೆನ್ನ ಇಂಕಲ ಆಯ್ಸಿಟ್ಟಿ ಬಾರಿ. ಓ ಓ ರಿಯಾಕ್ಷನ್ ತೂಕ ಇತ್ತ ರಿಯಾಕ್ಷನ್ ತೂಕ ಎಂಚೋ ನಿಂದು. ಸರ್ಪ್ರೈಸ್ ಸರ್ಪ್ರೈಸ್ ಕೊರ್ಪುಚ್ ಸರ್ಪ್ರೈಸ್ 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 ದ ಇದೇ ಮಾತ್ರ ಅವೇ ಆಗಿಜ್ಜಿ ಆಗಿ ಚಾಕಿಜ್ಜಿ ದೇವಾಗಲ್ಲ ಜೋಗಾರಿನ ಪಪ್ಪ ಕಂದಿನಿ ಯಾವ ಮಗ ಪಪ್ಪ ಕಂದಿ ದಾನಿ ಅಪ್ಪ ಈ ಮಾಮ ಕಂದಿ ಬಂತಜಿ. ಪಪ್ಪಿಂದಿಲ್ಲ ಹೆಂಗಲ್ಲ ಅರುಂಡಿ ಮಗ ಪುಲ್ಲಿ ಅವರು ಫ್ರಿಜ್ ಉಂಟು ಬೋಲಿ ಎಂತ ತಿಂತ ಚಾಕಿ ಎಪ್ಪಡೆ ಮಗ. ಮಗ ಪಪ್ಪ ಚಾಕಿ ಅಂತ ಇದೆ. ಪಪ್ಪ ಅದೆಲ್ಲ ಕೊರಿಯರ ನಿಗಲು ಪಪ್ಪ ಕಿಚ್ಚಿ ಕೊರಿಯರ ನಿಗಲು ಪಪ್ಪ ಕಿಚ್ಚಿಯೇ ಕೊರ್ತು ಜೇರಿಯಾ. ಒಬ್ಬೊಬ್ಬ ಒಂದು ಮಿತ್ತು ಪುರ ರೇಖ ಮಿತ್ತಾದ ಪುರ ಕಿಸ್ ಕೊರಿಪಿನಿ ಆಯ್ತು ಬಾಬಾಗೆ ಹೆಂಗ್ ಬರ್ಚಿ ಚಲೋ ನನ್ನ ಬಾಲ್ಯ ಗಂಜಿ ಓಪನ್ ಮಾಡ್ದು ಕೊಟ್ಟು ನಾನು ಫ್ರೆಶ್ ಅಪ್ ಹಾಕ್ಬೋದು. ಎಂಗ ಮನುಷ್ಯರ ಬಿದ್ದಾಣಿ ಅದೇ ಹಾಯ್ ಭಾರಿ ಖುಷಿ ಕೊಡ್ತಿಲ್ಲ
ಅಲ್ಲ ಮೇಡಮ್ ಆಗಲ್ಲ ಮತ್ತೆ ದಾನ ತೊಡು ಅಪ್ಪನಿಗೆ ಎನ್ನ ಅಪ್ಪೆಗೆ ಅಂಚನೆ ಪಿರದಲ್ಲಿಗ್ಲ ಅಂಚಕ್ಕೆ ದಾನಲಿಗೆ ತೊಂಗಂದು ಪೋಂದಿಲ್ಲ ಮಂಚಲಿಗೆ ಚಲೋ ಮಂಚಲ್ ಪೋದಂಡಿಗೆ ಅವತ್ತಿಗೆ ಒಂದು ಸ್ಟಿಕ್ಕರ್. ಸೊ ಗೈಸ್ ಫೈನಲಿ ಎಂಕಲು ಪೋದು ಬತ್ತ ನಮ್ಮ ಫಾಸ್ಟ್ ಫುಡ್ ಅಂತ ಆ್ಯಕ್ಚುಲಿ ಅವರು ಪೂರ ತಿಕ್ಕೊಂಡು ಸುಕ್ಕ ಗಿಕ್ಕ ಒಣಸು ಪೂರ ತಿಕ್ಕೊಂಡು ಅಂಡ್ ಅವು ಆ್ಯಕ್ಚುಲಿ ಹೋಟೆಲ್ ಫೇಮಸ್ಸೇ ಫಿಶ್ ಒಣಸಿಗೆ. ಸೊ ಅಡೆ ಪೋದು ಎಂಕಲು ಸೂಪರ್ಯ ಬಕಂಚೆ ನಮಗೆ ಬಂದಾಗ ಸುಕ್ಕಲ ಶವರ್ ಮೂರ ಕಂದಿತ್ತ ನಾನು ಇಂಚಿನಿಗೆ ಡೈಲಿ ಲಾಗ್ ಬರೋದು ಇಪ್ಪಡು ನಮ್ಮ ಲಾಗ್ ನಿಮಗೆ ಮಿಸ್ ಮಲ್ಪ ಜನ ಎನ್ನುವೇನು. ಸೊ ಒಂದೇ ಗೈಸ್ ಐ ಹೋಪ್ ನಿಗಳಿಗೆ ನಮ್ಮ ಇಂಥ ಈ ಲಾಗ್ ಇಷ್ಟ ಆಡಿದೆ ಎನ್ನುವೆ. ಲಾಗ್ ಇಷ್ಟ ಆಯ್ತು ಲೈಕ್ ಮಲ್ಪ್ಲೇ ಶೇರ್ ಮಲ್ಪ್ಲೇ ಸಬ್ಸ್ಕ್ರೈಬ್ ಮಲ್ಪ್ಲೇ ಅಂಚನೆ ಮಸ್ತ್ ಕಮೆಂಟ್ಸ್ ಮಲ್ಪ್ಲೇ ಅನ್ನು ಸಿಕ್ಕ ನಮ್ಮ ನೆಕ್ಸ್ಟ್ ಲಾಗ್ ಅಂಟಿಲ್ ದೆನ್ ಸ್ಟೇ ಸೇಫ್ ಟೇಕ್ ಕೇರ್ ಬಾಯ್.